ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ since 1980, Postman Turdal, Calci Bright toothpaste and toothbrush, Lovemark beauty soap, McCoy home appliances, a promise of happiness. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್, ಕಣ್ಣೂರು. ಎಸ್, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ನೋಡಿದ್ದೀರ. ಹಾಗೆಯೇ ಇವತ್ತು ನಮ್ಮ ಜೊತೆ ರಾಧಾ ಶೆಣೈ ಅವರಿದ್ದಾರೆ. ಅವರು ಏನು ಸ್ಪೆಷಲ್ ಮಾಡ್ತಾರೆ, ಏನು ಅಡುಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಮ್ಯಾಮ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಹೇಗಿದ್ದೀರಾ? ಆರಾಮಿದ್ದೇನೆ. ಹಾಗೆ ಇವತ್ತು ನಮ್ಮ ರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಹೇಳ್ಕೊಡ್ತಿದ್ದೆ? ನಾನು ಎಳ್ಳು ಬರ್ಫಿ ಮತ್ತು ಪತ್ರೊಡೆಯದ್ದು ಪುಡಿ. ಎಳ್ಳುವಿನ ಬರ್ಫಿ, ಮತ್ತು ಇನ್ನೊಂದು ಪತ್ರೊಡೆಯದ್ದು ಪುಡಿ. ಪತ್ರೊಡೆ ಎಲೆಯ ಪುಡಿ ಅಲ್ಲ? ಓಕೆ, ನಾವು ಪತ್ರೊಡೆ ಎಲೆಯ ಪುಡಿ ಮತ್ತು ಎಳ್ಳು ಬರ್ಫಿ ಮಾಡಲಿಕ್ಕೆ ಅಡುಗೆ ರೂಮ್ಗೆ ಹೋಗುವಲ್ಲ? ಓಕೆ. ಎಸ್ ಮ್ಯಾಮ್, ನಾವು ಅಡುಗೆ ರೂಮ್ಗೆ ಬಂದಾಯಿತು. ಇವಾಗ ಎಳ್ಳು ಬರ್ಫಿ ಫಸ್ಟ್ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ಏನು ಬೇಕು ಈಗ ಫಸ್ಟಿಗೆ? ಫಸ್ಟಿಗೆ ಎಳ್ಳು ಫ್ರೈ ಮಾಡಬೇಕು. ಎಳ್ಳು ಬರ್ಫಿಗೆ ಎಳ್ಳು ಬೇಕೇ ಬೇಕು. ಫ್ರೈಡ್ ಎಳ್ಳು ಬೇಕು ನಮಗೆ. ಫ್ರೈ ಮಾಡಬೇಕಲ್ಲ? ಓಕೆ, ನಾವು ಒಲೆ ಒರೆಸುವಲ್ಲ. ಇದಕ್ಕೆ ಆಯಿಲ್ ಹಾಕಬೇಕಾ? ಇಲ್ಲ, ಖಾಲಿ ಎಳ್ಳು ಡ್ರೈ ಆಗಿ ಫ್ರೈ ಮಾಡ್ಕೊಂಡು. ಎಳ್ಳು ಚಳಿಗಾಲದಲ್ಲಿ ಸ್ವಲ್ಪ ಒಳ್ಳೆಯದು. ಹೌದು, ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆ ಮತ್ತು ಎಣ್ಣೆ ಅಂಶ ಇರೋದ್ರಿಂದ ಮಕ್ಕಳಿಗೆಲ್ಲ ಒಳ್ಳೆ ಹೆಲ್ದಿಯಾಗಿರುವಂಥದ್ದು, ನಮಗೆ ಸಹ ಹೆಲ್ದಿಯಾಗಿರುವಂಥದ್ದು. ಓಕೆ ಓಕೆ. ಅದರಲ್ಲಿ ನೀವು ಬಿಳಿ ಎಳ್ಳು ತಗೊಂಡಿದ್ದೀರಲ್ಲ? ಬಿಳಿ ಎಳ್ಳು ಒಳ್ಳೆಯದಾಗ್ತದೆ ಇದು ಬರ್ಫಿಗೆ. ಓಕೆ. ತೊಳೆದು ಅದನ್ನು ಒಣಗಿಸಿ, ನೆನೆಸಿಲ್ಲ, ಜಸ್ಟ್ ತೊಳೆದು ಒಣಗಿಸಿ ಫ್ರೈ ಮಾಡುವಂಥದ್ದು. ಓಕೆ ಓಕೆ. ಇಲ್ಲದ್ರಲ್ಲಿ ಏನಾದರೂ ಇದಿರ್ತದಲ್ಲ, ಮಣ್ಣು ಏನಾದರೂ ಇರ್ಬೋದು. ಅದ್ಮೇಲೆ ಇದು ಕೆಮಿಕಲ್ ಏನಾದರೂ ಮಿಕ್ಸ್ ಮಾಡಿದ್ರೆ ನಾವು ತೊಳೆದ್ರೆ ಹೇಳಿ ಶುಚಿತ್ವ ನಾವೇ ಮಾಡಿಕೊಂಡ್ರೆ ರಗಳೆ ಇಲ್ಲ. ಮತ್ತು ಎಳ್ಳು ನಮಗೆ ಕಾದದ್ದು ಗೊತ್ತಾಗ್ತದೆ. ಅದು ಸ್ವಲ್ಪ ಸಾಸಿವೆಗೆ ಸ್ವಲ್ಪ ಹೊಡಿತದೆ. ಈಗ ಸ್ಮೆಲ್ ಬರ್ತಾ ಇದೆ. ಇನ್ನು ಸ್ವಲ್ಪ ಹೊಡೆಯೋ ಟೈಮಲ್ಲಿ ನಾವು ತೆಗೆದಿರ್ಬೇಕು. ಅದು ಕುಣಿಬೇಕು. ಇದು ಎಳ್ಳು ಬರ್ಫಿ ನೀವೇ ಟ್ರೈ ಮಾಡಿದ್ದ ಹೇಗೆ? ಏನು ಇಲ್ಲ, ನಾವು ಮುಂಚಿನಿಂದ ಮಾಡ್ತಾ ಇದ್ದೇವೆ. ಮನೆಯಲ್ಲೆಲ್ಲ ಎಳ್ಳು ಬರ್ಫಿ ಎಲ್ಲ ಮಾಡಿ ಮಕ್ಕಳಿಗೆ ಹಾಕೊಡ್ತಿದ್ದೆ. ನಾರ್ಮಲಾಗಿ ಈವ್ನಿಂಗ್ ಟೈಮಲ್ಲೆಲ್ಲ ತಿನ್ಬೋದಲ್ಲ ಎಳ್ಳು ಬರ್ಫಿ ಈ ಥರ? ಹೀಗೆ ಚಾಕ್ಲೇಟ್ ತಿಂದಾಗಿ ಮಕ್ಕಳಿಗೆ ಚಾಕ್ಲೇಟ್ ಮಕ್ಕಳಿಗೆಲ್ಲ ರೆಡಿ ಮಾಡಿ ಇಟ್ಟರೆ ಹೌದು, ಅಂದರೆ ಹೆಲ್ದಿಯಾಗಿರ್ತದೆ. ಔಟ್ ಸೈಡ್ ಎಷ್ಟಾದರೂ ಕೆಮಿಕಲ್ ಮಿಕ್ಸ್ ಮಾಡ್ತಾರೆ. ಹೌದು, ಮನೆಯಲ್ಲೇ ಮಾಡಿ ತಯಾರು ಮಾಡಿದರೆ ಒಳ್ಳೆಯದು. ಹೌದು, ಆರಾಮ್ಸೆ ಮಕ್ಕಳಿಗೆ ಕೊಡ್ಬೋದು. ಮತ್ತು ಟೇಸ್ಟಿಯಾಗಿರ್ತದೆ. ಅವರಕ್ಕಿಂತ ಔಟ್ ಸೈಡ್ ಇದು ಮಾಡೋದಕ್ಕಿಂತ ನಾವು ಮಾಡಿದ್ರೆ ಟೇಸ್ಟಿಯಾಗಿರ್ತದೆ. ಇದು ಮಿಕ್ಸಿಯಲ್ಲಿ ನೈಸ್ ಮಾಡಬೇಕು. ಸೊ ನಾವು ಇದನ್ನು ತಣ್ಣಗೆ ಮಾಡಿ ಆದಮೇಲೆ ಮಿಕ್ಸಿಯಲ್ಲಿ ನಾವು ಇದು ಮಾಡಬೇಕು. ಅಂದರೆ ನೈಸಾಗಿ ಇರಬಾರ್ದು, ಸ್ವಲ್ಪ ಇದಿರಬೇಕು, ತರಿ ಇರಬೇಕು. ಆವಾಗ ಮಾತ್ರ ಒಳ್ಳೆ ಟೇಸ್ಟ್ ಬರ್ತದೆ. ನಮಗೆ ಎಳ್ಳು ತಿನ್ನಲಿಕ್ಕೆ ಸಿಗಬೇಕು. ಬಿಸಿ ಬಿಸಿ ಹಾಕೋದ್ರೆ ಸ್ವಲ್ಪ ಅದನ್ನು ತಣ್ಣಗೆ ಮಾಡಿ ಹಾಕಿದರೆ ಮಿಕ್ಸಿ ಸಹ ಸ್ವಲ್ಪ ಇದಾಗ್ತದೆ. ಮೆಷಿನ್ಸ್ ಏನಾದರೂ ಬಿಸಿಗಿದ್ದಾಗ್ಬೋದು, ತಣ್ಣಗಿದ್ದನ್ನ ಇದು ಮತ್ತೆ ನಾವು ಇದು ಗ್ರೈಂಡ್ ಮಾಡಿಡುವ. ಈಗ ಸೆಕೆಂಡ್ ತುಪ್ಪ ಹಾಕಬೇಕು ಕವಲಿಗೆ. ಇದೇ ಸ್ಟವ್ಗೆ ಹಾಕೋಲ್ಲ? ಸ್ವಲ್ಪ ತುಪ್ಪ ತಗೊಳ್ಬೇಕು. ಓಕೆ. ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ. ಓಕೆ ಓಕೆ. ಅದರಲ್ಲಿ ಸ್ವಲ್ಪ ಗೋಡಂಬಿ ಫ್ರೈ ಮಾಡಬೇಕು. ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ಓಕೆ. ಗೋಡಂಬಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ.
ಇದಕ್ಕೆ ನೆಲಕಡಲೆ ಸಹ ಯೂಸ್ ಮಾಡ್ಬೋದು. ನೆಲಕಡಲೆ ಯೂಸ್ ಮಾಡೋದಲ್ಲ, ಹಸಿ ನೆಲಕಡಲೆ ಅಥವಾ ಅಲ್ಲ, ಹೀಗೇನೆ ಫ್ರೈ ಮಾಡಿ ಎರಡು ಸಹ ಒಟ್ಟಿಗೆ ಗ್ರೈಂಡ್ ಮಾಡಿ ಚೆನ್ನಾಗಿರ್ತದೆ. ಓಕೆ. ಈಗ ಇದನ್ನು ಕೂಡ ಮಿಕ್ಸ್ ಮಾಡ್ಲಿಕ್ಕೆ ಉಂಟಾ? ಇದು ಮಿಕ್ಸ್ ಮಾಡಲಿಕ್ಕೆ, ಗ್ರೈಂಡ್ ಮಾಡಲಿಕ್ಕಿಲ್ಲ, ಜಸ್ಟ್ ಒಂದು. ಹೆಚ್ಚಾಗಿ ಲೋ ಫ್ಲೇಮ್ ಮಾಡಿದರೆ ಒಳ್ಳೆ ಬರ್ತದೆ. ಒಂದೇ ಸಾರಿ ಬೆಂದೋಗುತ್ತೆ. ತುಪ್ಪಕ್ಕೆ ಗೋಡಂಬಿ ಬಿದ್ದಾಗ ಅದ್ರ ಸ್ಮೆಲ್ಲೇ ಬೇರೆ. ಮತ್ತು ಗೋಡಂಬಿ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ. ನಾವು ಲಾಸ್ಟಿಗೆ ಮಿಕ್ಸ್ ಮಾಡೋದಕ್ಕಿಂತ ತುಪ್ಪದಲ್ಲಿ ಫ್ರೈ ಮಾಡಿದರೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೆಲ್ಲ ಬೆರೆಸಬೇಕು. ಇದಕ್ಕೆ ನೀವು ಬೆಲ್ಲ ಹಾಕ್ತೇವೆ. ಒಂದು ಇದಕ್ಕೆ ನೀರು ಹಾಕಲಿಕ್ಕಿಲ್ಲ. ನೀರು ಹಾಕ್ಲಿಕ್ಕಿಲ್ಲ ಅಂದರೆ ಈಗ ಇದು ಬೆಲ್ಲ ನೀರು ಆಗ್ತದೆ, ಅದರಷ್ಟಕ್ಕೆ ನೀರು ಆಗ್ತದೆ. ಅದೇ ಇದು ಮಾಡಿ ಬೆಲ್ಲ ನೀರಾಗೋ ತನಕ ಮಿಕ್ಸಿಯಲ್ಲಿ ಅದನ್ನು ಗ್ರೈಂಡ್ ಮಾಡಿ. ಅದನ್ನು ಗ್ರೈಂಡ್ ಮಾಡೋದಲ್ಲ, ತಣ್ಣಗಾಗಿದೆ ಇದೆಲ್ಲ. ಓಕೆ, ನಾನು ಅದನ್ನು ಈಗ ಮಿಕ್ಸ್ ಮಿಕ್ಸಿಲಿ ತರಿ ಇರಬೇಕು, ನೈಸ್ ಆಗಬಾರ್ದು. ನೈಸ್ ಆದರೆ ಅದು ಆಯಿಲ್ ಇದರಲ್ಲಿ ಅಲ್ಲಿ ಸ್ವಲ್ಪ ಆಯಿಲಿ ಇದೆಯಲ್ಲ ಅಂಶ, ಅದು ಸ್ವಲ್ಪ ಬಾಯಿಗೆ ಬರ್ತದೆ. ಸೊ ನಾವು ಜಸ್ಟ್ ಎರಡು ಗ್ರೈಂಡ್ ಥರ ಇದು ಮಾಡಿ. ನೀವು ಭಯ ಪಡೋದೇ ಇಲ್ಲ, ನಾನು ಒಂದು 2 ರೌಂಡ್ ಮಾಡಿದರೆ ಸಾಕಲ್ಲ. ಭಾಳ ಬೇಗ ನೈಸ್ ಆಗ್ತದೆ. ಆಲ್ರೆಡಿ ಇದು ಫ್ರೈ ಮಾಡಿ ಇಟ್ಟಿದ್ದಾರಲ್ಲ, ಸಾಕು, ಕರೆಕ್ಟ್ ಬಂದಿದೆ. ಒಂದೆರಡು ಸುತ್ತು ಜಾಸ್ತಿ ಆದರೆ ಫುಲ್ ನೈಸ್ ಆಗಿಬಿಡುತ್ತೆ. ಅದಂದರೆ ಎಣ್ಣೆಲಿ ಫ್ರೈ ಮಾಡಿದ ಕಾರಣ ಅದು ಬೇಗ ನೈಸ್ ಆಗ್ತದೆ. ಅದೇ ಬೆಲ್ಲದ ಪಾಕ ರೆಡಿ ಆಗ್ತದೆ. ಬೆಲ್ಲದ ಪಾಕ ಈಗ ಇದಕ್ಕೆ ಸ್ವಲ್ಪ ನೊರೆದು ಬಂದಿದೆ, ಸ್ವಲ್ಪ ನೊರೆ ಕಮ್ಮಿ ಆದಮೇಲೆ ನಾವು ಮಿಕ್ಸ್ ಮಾಡಲಿಕ್ಕೆ. ಬೆಲ್ಲದ ಪಾಕ ಸಹ ಸ್ವಲ್ಪ ಸಣ್ಣ ಉರಿಯಲ್ಲೇ ಮಾಡಿದರೆ, ಫ್ಲೇಮಲ್ಲಿ ಮಾಡಿದರೆ ಚೆನ್ನಾಗಿ ಬರ್ತದೆ. ಇಲ್ಲದ್ರೆ ಬೆಲ್ಲ ಸ್ವಲ್ಪ ಬೇಗ ಗಟ್ಟಿ ಆಗ್ತದೆ. ಬೆಲ್ಲಕ್ಕೆ ಜಾಸ್ತಿ ಬಿಸಿ ಬಿದ್ದಾಗ ಅದು ಗಟ್ಟಿ ಬೇಗ ಟೈಮ್ ಹೋದಾಗ ಅದು ನಾವು ಬಿಸಿ ಮಾಡಿದ ಹಾಗೆ ಪಾಕ ಬರ್ತದೆ. ಪಾಕ ಬರೋ ಮೊದಲೇ ರೆಡಿ ಮಾಡಿರಬೇಕು. ಈಗ ಆಯಿತು, ಬೆಲ್ಲ ಪಾಕ ಬಂತು. ಈ ಟೈಮಲ್ಲಿ ಎಳ್ಳು ಹಾಕಿ ಡೈರೆಕ್ಟ್ಲಿ ನಾವು ಇದರಲ್ಲಿ ಇದು ಫೈನಲ್ ಟಚ್ಚಾ? ಎಳ್ಳು ಎಣ್ಣೆ ಹಾಕಿ ಸ್ವಲ್ಪ ಇದು ತುಪ್ಪ ಬಿಡ್ತದೆ, ಸ್ವಲ್ಪ ಗೊತ್ತಾಗ್ತದೆ ಅದು ನಾವು ಬಿಸಿ ಮಾಡುವಾಗ. ಆಮೇಲೆ ಒಂದು ಇದರಲ್ಲಿ ಬಟ್ಲಲ್ಲಿ ಹಾಕಿ ಎಣ್ಣೆ ತುಪ್ಪ ಸವರಿ ಅದನ್ನು ಒಂದು ನೀವು ಲೆವೆಲ್ ಮಾಡಿ ಇಡೋದು. ಅಲ್ಲ, ತಣ್ಣಗಾಗಿ ಇಡಬೇಕು, ಆಮೇಲೆ ಕಟ್ ಮಾಡುವಂಥದ್ದು. ನಾವು ಅಂಗಡಿಯಲ್ಲಿ ಚಿಕ್ಕಿ ಅಂತ ಆ ಟೈಪ್. ತಣ್ಣಗಾದ್ಮೇಲೆ ಅದು ಶೇಪ್ ಚೆನ್ನಾಗಿ ಕಟ್ ಮಾಡೋದು ಕೂಡ ಚೆನ್ನಾಗಿ ಸಿಗುತ್ತೆ. ಬರ್ಫಿ ರೆಡಿ ಆಗ್ತಾ ಉಂಟಲ್ಲ. ನಿಜವಾಗ್ಲೂ ಇದು ಮಕ್ಕಳಿಗಂತೂ ಭಯಂಕರ ಇಷ್ಟ ಆಗ್ಬೋದು. ಅಂದರೆ ಸ್ಮೆಲ್ಲೇ ಹಾಗೆ ಹೊಡಿತಾ ಉಂಟು, ಘಮ ಘಮ ಹೊಡಿತಾ ಉಂಟು. ವೈಟ್ ಇದು ತುಂಬ ಸ್ಮೆಲ್ ಆಗ್ತದೆ, ಟೇಸ್ಟಿಯಾಗಿರುತ್ತೆ. ನಾವು ಬಟ್ಲು ತಗೊಂಡಿದ್ದೇವೆ, ಇದರಲ್ಲಿ ನಾವು ಸುರಿಯುವಂಥದ್ದು. ಸೊ ಅದು ಗಮ್ ಆಗ್ತದೆ ನಾವು ಹೀಗೆ ಸುರಿದ್ರೆ. ಸೊ ತುಪ್ಪ ಸವರಿ ನಾವು ಅದನ್ನು ಸುರಿಬೇಕು. ನೀವು ಬಟ್ಲು ತಗೊಂಡಾಗ ನಾನು ಇಲ್ಲಿ ಸೌಟ್ ಇಟ್ಕೊಂಡಲ್ಲ. ಓಕೆ, ಆಫ್ ಮಾಡಲಾ? ಬೇಡ, ಸ್ವಲ್ಪ ಲೋ ಅಲ್ಲಿ ಇಟ್ಟೆ, ತೊಂದರೆ ಇಲ್ಲ. ತೊಂದರೆ ಇಲ್ಲ. ಬರ್ಫಿ ರೆಡಿ ಆಯಿತು. ಬರ್ಫಿ ರೆಡಿ ಆಗಿದೆಲ್ಲ. ಈಗ ಇದು ತಳ ಬಿಡ್ತಾ ಇದೆ. ಸೊ ಹೀಗಾದರೆ ರೆಡಿ ಆಗಿತ್ತು ಅಂತ ಲೆಕ್ಕ. ಇದನ್ನು ಪ್ಲೇಟಿಗೆ ಹಾಕಿ ಸ್ವಲ್ಪ ತಣ್ಣಗಾಗಿದ್ರೆ ಒಂದು 15 ಮಿನಿಟ್ಸ್ ತಣ್ಣಗಾದ್ಮೇಲೆ ಕಟ್ ಮಾಡಬೇಕು. ಓಕೆ, ಬರ್ಫಿ ರೆಡಿ. ಓಕೆಲ್ಲ? ಹಾಂ ಸರ್. ಇದು ಸ್ಟವಿಂದ ತೆಗೆದ ತಕ್ಷಣವೇ ಬೇಗ ಹಾಕಬೇಕಲ್ಲ ಪ್ಲೇಟಿಗೆ, ಇಲ್ಲಾಂದರೆ ಅದು ಗಟ್ಟಿಯಾಗಿರುತ್ತೆ. ಹಾಂ.
ಎಸ್, ಬರ್ಫಿ ರೆಡಿ ಆಗಿದೆಲ್ಲ. ಆಫ್ಟರ್ 15 ಮಿನಿಟ್ಸ್ ಇದು ಕಟ್ ಮಾಡುವಂಥದ್ದು. ಓಕೆ, ಈಗ ಬಿಸಿ ಬಿಸಿ ಬರ್ಫಿ ರೆಡಿ ಆಗಿದೆ. ಓಕೆ ಮ್ಯಾಮ್, ಸಖತ್ತಾಗಿ ಬಂದಿದೆ. ಗೋಡಂಬಿ ಸ್ಮೆಲ್ ಹಾಗೆ ಎಳ್ಳುವಿನ ಸ್ಮೆಲ್ ಎರಡು ಮಿಕ್ಸ್ ಆದಾಗ ಡಬಲ್ ಸ್ಮೆಲ್ ಆಗ್ತದಲ್ಲ, ಚೆನ್ನಾಗಿ ಬಂದಿದೆ. 15 ನಿಮಿಷ ಬಿಟ್ಟು ನಾವು ಇದನ್ನು ತಿನ್ನುವಲ್ಲ. ಓಕೆ, ಎಸ್, ರಾಧಾ ಶೆಣೈ ಮ್ಯಾಮ್ ಬರ್ಫಿ ರೆಡಿ ಮಾಡಿ ನನ್ನ ಕೈ ಕೊಟ್ಟಿದ್ದಾರೆ. ಇದನ್ನು ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಎಳ್ಳು ಬರ್ಫಿ ತಯಾರಿಸುವ ವಿಧಾನ. ಮೊದಲಿಗೆ ಎಳ್ಳನ್ನು ಘಮ ಬರುವವರೆಗೆ ಹುರಿಯಿರಿ. ತಣ್ಣಗಾದ ನಂತರ ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ನಂತರ ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಬಿಸಿಯಾದ ನಂತರ ಗೋಡಂಬಿ ಹಾಕಿ ಹುರಿದು ಬೆಲ್ಲ ಸೇರಿಸಿ ಮುಳುಗುವಷ್ಟು ನೀರು ಹಾಕಿ ಪಾಕ ತಯಾರಿಸಿಕೊಳ್ಳಿ. ಪಾಕ ಬಂದ ನಂತರ ಎಳ್ಳಿನ ಪುಡಿ ಸೇರಿಸಿ ಮುದ್ದೆ ಬರುವವರೆಗೂ ಬೇಯಿಸಿ. ಬಳಿಕ ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಳ್ಳಿ. ಈಗ ರುಚಿಕರವಾದ ಎಳ್ಳು ಬರ್ಫಿ ರೆಡಿ. ಎಸ್, ಬರ್ಫಿ ಮಾಡೋದು ನೋಡಿದ್ರಲ್ಲ, ಇದು ಮಕ್ಕಳಿಗೆ ನಾರ್ಮಲಿ ಮಕ್ಕಳಿಗೆಲ್ಲ ಇದು ಸಖತ್ ಇಷ್ಟ ಆಗ್ತದೆ. ಇದನ್ನು ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಷಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂದರ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಎಸ್, ನಾವು ಆವಾಗಲೇ ಎಳ್ಳು ಬರ್ಫಿ ನೋಡಿದ್ವಿ. ಇವಾಗ ಪತ್ರೊಡೆ ಎಲೆಯಲ್ಲಿ ಒಂದು ಸ್ಪೆಷಲ್ ಡಿಶ್ ನಮ್ಮ ರೂಪಾ ಶೆಣೈ ಅವ್ರು ಮಾಡ್ತಾರೆ. ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಮ್ಯಾಮ್, ಇವಾಗ ಪತ್ರೊಡೆ ಎಲೆಯಲ್ಲಿ ಏನು ಮಾಡ್ತಾ ಇದ್ದೀರಾ? ಪತ್ರೊಡೆ ಪೋಡಿ ಅಲ್ಲ? ಓಕೆ, ಈಗ ರೆಡಿ ಉಂಟಲ್ಲ, ಪತ್ರೊಡೆ ಎಲ್ಲ ರೆಡಿ ಉಂಟು. ಈಗ ಏನು ಮಾಡುವ ಫಸ್ಟಿಗೆ ನಾವು ಇದು ಅಕ್ಕಿ ಮತ್ತು ಉದ್ದಿನ ಬೇಳೆ ನೆನೆಸಿಡಬೇಕು. ಒಂದು 15 ಮಿನಿಟ್ಸ್ 30 ಮಿನಿಟ್ಸ್ ಆಲ್ರೆಡಿ ರೆಡಿ ಮಾಡಿ ಎರಡನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಆಮೇಲೆ ಪತ್ರೊಡೆ ಎಲೆಗೆ ಯಾವಾಗಲೂ ಇದು ನಮಗೆ ಮನೆಯಲ್ಲಿ ಆಗುವ ಪತ್ರೊಡೆ ಎಲೆ. ಸೊ ಅದಕ್ಕೆ ಸ್ವಲ್ಪ ಮನೆಯಲ್ಲಿ ಆಗುವಂತ ಅಂದರೆ ಈಗ ಅಂಗಡಿಯಲ್ಲಿ ಸಿಗೋದು ಅದು ಸೇಮ್ ಅಲ್ಲ? ಹೌದು, ಅಂದರೆ ಆ್ಯಕ್ಚುಲಿ ಅದು ಬೇರೆ ಟೈಪ್. ಅದು ನಾವು ಪೋಡಿ ಮಾಡೋದ್ರೆ ಅದು ಎಲೆ ಬೇರೆ ಟೈಪ್ ಇರ್ತದೆ. ಅದು ಮರದ ಮೇಲೆ ಇರುವಂಥ ಎಲೆ ಸಿಗುವಂಥದ್ದು. ಬಟ್ ನಾವು ಮನೆಯಲ್ಲಿ ಇರುವಂತೆ ಪತ್ರೊಡೆ ಎಲೆಯಿಂದ ಮಾಡುವಂತಹ ಪೋಡಿ. ಅದಕ್ಕೆ ಸ್ವಲ್ಪ ನಾವು ನಾರು ಸ್ವಲ್ಪ ತುರಿಸ್ತದೆ, ತೆಗಿತೇವೆ. ಬಟ್ ಮುಂಚಿನ ದಿನ ನಾವು ತೆಗೆದಿರ್ತೇವೆ. ಅದು ತುರಿಸದೆ ನಾವು ಸ್ವಲ್ಪ ಹುಳಿಯನ್ನು ಜಾಸ್ತಿ ಹಾಕ್ತೇವೆ. ಹುಳಿ ಜಾಸ್ತಿ ಹಾಕಬೇಕು, ಸ್ವಲ್ಪ ಕಮ್ಮಿ ಆಗ್ತದೆ. ಹೌದು. ಸೊ ನಾವು ಈಗ ಲೆಸನ್ ನಂಬರ್ 1 ಎಂತ ಮಾಡುವ? ಫಸ್ಟಿಗೆ ನಾವು ಗ್ರೈಂಡ್ ಮಾಡಬೇಕಲ್ಲ ನಿಮಗೆ ಫಸ್ಟ್. ಎಸ್, ನಾವು ಈಗ ಮಿಕ್ಸಿ ರೆಡಿ ಉಂಟು. ನೆನೆಸಿ ತೊಳೆದ ಅಕ್ಕಿ ಮತ್ತು ಉದ್ದಿನ ಬೇಳೆ ಹಾಕ್ತೇವೆ. ಓಕೆ, ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಸಾಕಲ್ಲ? ಸಾಕು, ಹೌದು. ಆಮೇಲೆ ಇದಕ್ಕೆ ಅಕ್ಕಿಗೆ ಮತ್ತು ಉದ್ದಿನ ಬೇಳೆಗೆ ಅಳತೆ ಇದೆ. ನಾವು ಅಕ್ಕಿ 1 ಪಾವು ಹಾಕಿದರೆ 1 ಮುಷ್ಟಿ ಅಥವಾ 2 ಮುಷ್ಟಿ, 1.5 ಮುಷ್ಟಿ, ಜಸ್ಟ್ ಮುಷ್ಟಿ ಎಲ್ಲ ಅಥವಾ 1/4 ಪಾವು ಉದ್ದಿನ ಬೇಳೆ ಹಾಕೋದು ಅಷ್ಟೇ. ಸೇಮ್ ಕ್ವಾಂಟಿಟಿ ಹಾಕಬಾರ್ದು. ಜಸ್ಟ್ ಅದು ಕ್ರಿಸ್ಪಿ ಬರಲಿಕ್ಕೆ ಆ್ಯಂಡ್ ಬೈಂಡಿಂಗ್ ಇದಕ್ಕೆ ಅಷ್ಟೇ. ಗಮ್ ಆಗಿರ್ತದೆ ಅದು. ದೋಸೆಗೆಲ್ಲ ಜಾಸ್ತಿ ಉದ್ದೆ ಹಾಕ್ತಾರಲ್ಲ, ಅದೇ ಥರ. ದೋಸೆ ಥರ ಆಗೋದಿಲ್ಲ, ಇದು ಗಮ್ ಆಗಲಿಕ್ಕೆ ಮಾತ್ರ. ನಾನೀಗ ಹಿಂಗು ಹಾಕಿದೆ, ಹಿಂಗು ಪತ್ರೊಡೆ ಹಾಕಿದೆ. ಆಮೇಲೆ ರುಚಿಗೆ ಉಪ್ಪು ಹಾಕಿದೆ. ಓಕೆ, ಉಪ್ಪು ಇಲ್ಲದಿದ್ದರೆ ಅಡಿಗೆ ಫೈನಲ್ ಇಲ್ಲ. ಓಕೆ, ಎಷ್ಟು ಬೇಕೋ ಅಷ್ಟು. ಆಮೇಲೆ ಆವಾಗ ಹೇಳಿದಾಗೆ ಇದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ. ಸೊ ಪತ್ರೊಡೆ ನಾವು ಇದು ಮಾಡುವಾಗ ಸಹ ಹುಳಿ ಜಾಸ್ತಿನೇ ಹಾಕ್ತೇವೆ. ಹುಳಿಗೆ ಅಷ್ಟು ಪವರ್ ಇದೆಲ್ಲ, ಅದಕ್ಕೆ ನೀರು ಹಾಕಬೇಕಾ? ಇಲ್ಲ, ಇದಕ್ಕೆ ಸ್ವಲ್ಪ ಮೆಣಸು ಹಾಕ್ಬೋದು, ಉದ್ದ ಮೆಣಸು ಹಾಕ್ಬೋದು, ಅಥವಾ ಅರುಣ ಮಸಾಲೆ ಇದೆ, ಅರುಣ ಮಸಾಲೆ ಅವರದ್ದು ಮೆಣಸಿನ ಹುಡಿ ಹಾಕ್ಬೋದಲ್ಲ? ಒಂದು 2 ಚಮಚದಷ್ಟು ಹಾಕಿ ಸಾಕಾ? ಹಾಕಿ ಸಾಕು. ಖಾರ ಬೇಕಾದವ್ರಿಗೆ ಖಾರ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್. ಎಷ್ಟು, ಒಂದು ಅರ್ಧ ಗ್ಲಾಸ್ ಸಾಕಲ್ಲ? ಸಾಕು, ಜಸ್ಟ್ ಸಾಕು. ಅಂದರೆ ಸ್ವಲ್ಪ ಅದು ಗಟ್ಟಿ ಇರಬೇಕಲ್ಲ? ಗಟ್ಟಿ ಇರಬೇಕು. ಹಾಂ, ಓಕೆ.
ಎಸ್, ಉದ್ದು ಮತ್ತು ಅಕ್ಕಿ ಮಿಕ್ಸಿ ಆಗಿದೆಯಲ್ಲ. ಆ್ಯಕ್ಚುಲಿ ಇರೋದೇ ಅದರಲ್ಲೆಲ್ಲ ಗ್ರೈಂಡ್ ಮಾಡೋದ್ರಲ್ಲಿ ಗ್ರೈಂಡ್ ಮಾಡಿ ತುಂಬ ಇದಾಗಿದ್ರೆ ಎಣ್ಣೆಯಲ್ಲಿ ಕಾಯಿಸೋದ್ರಿಂದ ತುಂಬ ನೀರಾದರೆ ಎಣ್ಣೆ ತೆಳಿತದೆ. ಓಕೆ. ಎಸ್, ಗ್ರೈಂಡು ರೆಡಿಯಾಗಿದೆ. ನೆಕ್ಸ್ಟ್ ಎಂತ ಮಾಡುವ ಅದಕ್ಕೆ? ನೆಕ್ಸ್ಟ್ ಒಂದು ಕಾವಲಿ ಇಡಬೇಕು ಕಾಯಿಸ್ಲಿಕ್ಕೆ. ಆಮೇಲೆ ಒಂದು ಪ್ಲೇಟಲ್ಲಿ ನಾವು ಎಲೆಗೆ ಆ ಹಿಟ್ಟನ್ನು ಪೂಜಿ ಮತ್ತೆ ಫೋಲ್ಡ್ ಮಾಡಿ ಕಟ್ ಮಾಡಿ ಕಾಯಿಸುವಂತ. ಈಗ ಫಸ್ಟಿಗೆ ನಾನು ನಿಮಗೆ ಪ್ಲೇಟ್ ಕೊಡಬೇಕು. ಎರಡು ಪ್ಲೇಟ್ ಕೊಡಿ. ಇದಕ್ಕೆ ಇನ್ನೆಂತ ಬಾಣಲೆ ಇಡಬೇಕಾ? ಬಾಣಲೆ ಕಾದು ಎಣ್ಣೆ. ಎಸ್, ಬಾಣಲೆ ಇಟ್ಟಾಯಿತು. ಎಣ್ಣೆ ಹಾಕಿ ಸ್ವಲ್ಪ ಸಣ್ಣದು ಮಾಡಿ. ಓಕೆ, ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ಫ್ಲವರ್ ಆಯಿಲನ್ನು ಹಾಕ್ತಿದ್ವಿ. ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಈ ಆಯಿಲ್. ಸಾಕು. ಇದು ಎಲೆ ನಾನು ನಿನ್ನೆ ತೆಗೆದಿಟ್ಟದು. ಆ್ಯಕ್ಚುಲಿ ಅದು ಫ್ರೆಶ್ ಎಲೆ ಇದ್ರೆ ಸ್ವಲ್ಪ ತುರಿಸೋದು ಚಾನ್ಸಸ್ ಇದೆ. ಸೊ ಮತ್ತೆ ಮತ್ತೆ ಮೇನ್ ವೇಯ್ನ್ ಇದೆಯಲ್ಲ, ಇದು ಮೇನ್ ಇದಿರ್ತದಲ್ಲ, ಅದು ಸ್ವಲ್ಪ ನೀವು ಕಟ್ ಮಾಡಿ ಅವಾಯ್ಡ್ ಮಾಡಿದರೆ ಬೆಟರ್. ಓಕೆ. ಏನು ನಾವು ಎಲೆ ಪತ್ರದ ಎಲೆ ಏನಿದೆ ಅದರ ಬೆನ್ನೆಲುಬನ್ನು ಅಂದರೆ ಇದು ನಾವು ಮನೆಯಲ್ಲಿ ಆಗುವಂಥ ಇಂಥ ಎಲೆಗೆ ಅಥವಾ ಮಳೆಯಲ್ಲಿ ನಮಗೆ ಹೆಚ್ಚಾಗಿ ನಾವು ತೇವು ಅಂತ ಹೇಳ್ತೇವಲ್ಲ, ಅದರಲ್ಲಿ ಸಹ ಚೆನ್ನಾಗಿರುತ್ತೆ. ಇದು ನಾನು ತುಂಬ ಎಳ್ತು ಎಲೆ ತಗೊಂಡದ್ದು. ಇದರಲ್ಲಿ ಎಂತ ಸಹ ಇದು ಪ್ರಾಬ್ಲಮ್ ಇಲ್ಲ. ಎಳ್ತು ಅದಕ್ಕೆ ಎಳ್ತು ಇಂಥದ್ದೇ ಎಲೆ ತಗೊಳ್ಬೇಕು. ಎಳ್ತು ಎಲೆ ಅಥವಾ ಅದರ ಹತ್ತಿರದ ಎಲೆ ಅಷ್ಟೇ. ಮತ್ತೆ ಯಾವ ಎಲೆಯನ್ನು ಸಹ ನಾವು ಯೂಸ್ ಮಾಡಬಾರ್ದು. ಇಲ್ಲ, ಒಳ್ಳೆಯದು. ಆಮೇಲೆ ತುಂಬ ನೀರಿದ್ದ ಪ್ಲೇಸಲ್ಲಿ ಎಲೆ ತಗೊಂಡ್ರೆ ಪ್ರಾಬ್ಲಮ್ ಇಲ್ಲ. ಹೌದು, ಬಿಸಿ ಇದ್ದ ಕಡೆ ಸ್ವಲ್ಪ ತೋರಿಸೋದು ಜಾಸ್ತಿ. ಅದು ಎಲೆ ನೀರು ಕಮ್ಮಿ ಆದ ಕೂಡಲೇ ಅದು ಎಲೆ ಹಾಗೆ ರೀತಿ ತೋರಿಸ್ತದೆ. ನಾವು ಡೈಲಿ ಅದನ್ನು ತೆಗಿತಾ ಇದ್ರೆ, ಚಿಗುರು ಬರ್ತಾ ಇದ್ರೆ ಅದು ಪ್ರಾಬ್ಲಮ್ ಆಗೋದಿಲ್ಲ. ನಾವು ಬೇಯಿಸುವ ಇದಕ್ಕೆ ಸಹ ಪತ್ರೊಡೆಗೆ ಸಹ ಅಥವಾ ಅದು ಕಾಯಿಸು ಇಂಥದ್ದು ಪೋಡಿ ಮಾಡುವಂಥದ್ದು ನಾವು ಎಲೆ ತೆಗಿತಾ ಇದ್ರೆ ಪ್ರಾಬ್ಲಮ್ ಬರೋದಿಲ್ಲ. ತುಂಬ ಟೈಮ್ ಎಲೆ ತೆಗೆದೇ ಇದ್ರೆ ಅದು ಎಲೆ ತುರಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಬೆಳೆದಿರೋ ಎಲೆ ತಗೊಳ್ಬಾರ್ದು. ಬೆಳೆದಿರುವ ಅದು ಗಿಡ ಬೆಳೀತದೆ. ಆ ಟೈಮಲ್ಲಿ ಇದು ಸಹ ಎಲೆ ಸಹ ಸ್ವಲ್ಪ ತುಂಬ ತುರಿಸುವ ಚಾನ್ಸಸ್ ಇರ್ತದೆ. ಇದರಲ್ಲಿ 2 ಎಲೆ ಸಾಕು ನನಗೆ. ಇದನ್ನು ರೋಲ್ ಮಾಡಿ ಕಟ್ ಮಾಡಿ ಕಾಯಿಸುವಂಥದ್ದು. ಆಮೇಲೆ ಇದು ಉದ್ದಿನಬೇಳೆ ಹಾಕೋದ್ರಿಂದ ಗಮ್ ಆಗಿರ್ತದೆ. ಉದ್ದಿನಬೇಳೆ ಯಾವಾಗಲೂ ಗಮ್ ಆಗಿರ್ತದೆ, ಗಂಟು ಜಾಸ್ತಿ ಇದೆ. ಸೊ ಎಲೆ ಬಿಡುವುದಿಲ್ಲ. ಇಲ್ಲದಿದ್ದರೆ ಇದು ಒಂದೆಲೆಯಿಂದ ಇನ್ನೊಂದೆಲೆ ನಾವು ರೋಲ್ ಮಾಡುವಾಗ ಎಲೆ ಇದರಲ್ಲಿ ಎಣ್ಣೆಯಲ್ಲಿ ಬೀಳುವ ಚಾನ್ಸಸ್ ತುಂಬ ಇದೆ. ಉದ್ದಿನಬೇಳೆ ಹಾಕೋದ್ರಿಂದ ಅದು ಸಹ ಅದು ಅವಾಯ್ಡ್ ಮಾಡ್ತದೆ. ಇದರಲ್ಲಿ ಸ್ವಲ್ಪ ಕೆಲಸ ಇರೋದೇ ಅದೇ ಅಲ್ಲ, ಎಲೆಗೆ ನಾವು ಲೇಪ ಮಾಡುವಂಥದ್ದು. ಆಮೇಲೆ ಎಲೆಗೆ ಅದು ಸ್ವಲ್ಪ ಎಷ್ಟು ಬೇಕು ಅಷ್ಟು ಎಲೆ ಇದನ್ನು ಹಿಟ್ಟನ್ನು ಸವರಲೇಬೇಕು, ಇಲ್ಲದಿದ್ದರೆ ಅದು ತುರಿಸ್ತದೆ. ಹೌದೌದು. ಇದಕ್ಕೆ ಆ್ಯಕ್ಚುಲಿ ಉದ್ದು ಕರೆಕ್ಟ್ ಬಿಡಲೇಬೇಕು, ಇಲ್ಲದಿದ್ದರೆ ಅದು ಅಂಟೋದಿಲ್ಲ. ಅಂಟೋದಿಲ್ಲ. ಆಮೇಲೆ ಅದು ಎಣ್ಣೆಯಲ್ಲಿ ಬಿಡುವ ಚಾನ್ಸಸ್, ಎಲೆ ಓಪನ್ ಆಗುವ ಚಾನ್ಸಸ್ ಇದೆ. ಆಮೇಲೆ ಆದಷ್ಟು ತುಂಬ ಇದು ಮಾಡಬೇಕು, ಸಪುರ ಮಾಡಿದರೆ ಒಳ್ಳೆಯದು. ಓಕೆ. ಅದು ರೋಲ್ ಜಾಸ್ತಿ ರೋಲ್ ಸ್ವಲ್ಪ ಇದು ತೆಳುವಾದರೆ ಸಹ ಅಂದರೆ ಒಳಗೆ ಬೇಯ್ತದಲ್ಲ ಸರಿ, ಅದು ಕಾಯಬೇಕು. ಈಗ ರೋಲ್ ಮಾಡಿದೆ ಪತ್ರೊಡೆ ಎಲೆಯನ್ನು ಹಿಟ್ಟು ಹಾಕಿ 2 ರೋಲ್ ರೆಡಿ ಆಗಿದೆ. ಈಗ ಕತ್ತರಿಯಲ್ಲಿ ಅಥವಾ ಚೂರಿಯಲ್ಲಿ ಕಟ್ ಮಾಡಬೇಕು. ಹೌದು, ಅದನ್ನು ಚಿಕ್ಕ ಕಟ್ ಮಾಡಿ ಫ್ರೈ ಮಾಡಿ ಇದರಲ್ಲಿ ಅಕ್ಕಿ ಹಿಟ್ಟಲ್ಲಿ ಡಿಪ್ ಮಾಡಿ ಒಂದು ಇದರಲ್ಲಿ ಕಟ್ ಮಾಡಿದರೆ ಸ್ವಲ್ಪ ಎಲೆ ಓಪನ್ ಆಗೋದಿಲ್ಲ, ಒಳ್ಳೆ ತಿಳ್ತದೆ. ಪತ್ರೊಡೆ ಎಲೆಯೇ ಪೋಡಿಗೆ ಎಲ್ಲ ರೆಡಿಯಾಗಿದೆ. ಈಗ ಡಿಪ್ ಮಾಡಲಿಕ್ಕೆ ಮಾತ್ರ ಬಾಕಿ ಇದೆ. ಹೌದು, ಈಗ ಅಕ್ಕಿ ಹಿಟ್ಟು ಡಿಪ್ ಮಾಡೋಷ್ಟು ತಗೊಳ್ಬೇಕು. ಓಕೆ. ಅಕ್ಕಿ ಹಿಟ್ಟಲ್ಲೇ ಬೆಟ್ರೆ ಅಥವಾ ಇನ್ನು ಈಗ ಪೋಡಿ ಅಂತ ಬಂದಾಗ ಕಡಲೆ ಹಿಟ್ಟೆಲ್ಲ ಜಾಸ್ತಿ ತಗೊಳ್ತಾರಲ್ಲ, ಅಕ್ಕಿ ಹಿಟ್ಟು ಒಳ್ಳೇದು ಅಂತಿರೋದ? ಅಕ್ಕಿ ಹಿಟ್ಟಲ್ಲಿ ಕ್ರಿಸ್ಪಿಯಾಗಿ ಬರುತ್ತೆ. ಓಕೆ. ಈಗ ಇದನ್ನು ಸಹ ನಾವು ಡಿಪ್ ಮಾಡುವಾಗ ಸರಿ ಇದನ್ನು ಮಡಚಿ ಇದು ಮಾಡಬೇಕು, ಇಲ್ಲದಿದ್ದರೆ ಅದು
ಓಪನ್ ಆಗೋ ಚಾನ್ಸಸ್ ಇದೆ. ಓಕೆ, ಇದು ಪುಡಿ ನೀವೇ ಟ್ರೈ ಮಾಡಿದ್ದ ಹೇಗೆ? ಇಲ್ಲ, ನಮ್ಮ ಇದರಲ್ಲಿ GSP ಇದರಲ್ಲಿ ನಾವು ಮಾಡ್ತೇವೆ. ಅಲ್ಲಿ ಅಡಿಗೆದು ಮನೆಯಲ್ಲಿ ನಾವು ಚೌತಿಗೆಲ್ಲ ಇದನ್ನು ಪ್ರಿಪೇರ್ ಮಾಡ್ತೇವೆ. ಓಕೆ, ಈಗ ಎಣ್ಣೆಗೆ ಬಿಸಿ ಆಯಿತು, ಪುಡಿ ಬಿಡುವ ಸಮಯ. ಓಕೆ, ಬಿಸಿಯಾಗಿದೆಯಲ್ಲ? ಓಕೆ, ನಾರ್ಮಲಾಗಿ ಅಕ್ಕಿಯ ಹಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಇರ್ತದೆ. ಎಸ್, ನಮ್ಮದು ಪತ್ರೊಡೆಯ ಪುಡಿ ಎಣ್ಣೆಯಲ್ಲಿ ಬೇಯ್ತಾ ಉಂಟು. ಹೇಳಿ ಮ್ಯಾಮ್, ನಿಮ್ಮದು ಹಾಬೀಸ್ ಎಲ್ಲ ಏನು ಬೇರೆ ಅಡಿಗೆ ಮಾಡೋದು ಬಿಟ್ಟು? ಡ್ರಾಯಿಂಗ್ ಮಾಡ್ತೀರಾ? ಡ್ರಾಯಿಂಗ್ ಇಂಟ್ರೆಸ್ಟೆಡ್, ಮತ್ತು ಕ್ರಾಫ್ಟ್ ಇಂಟ್ರೆಸ್ಟೆಡ್. ಓಕೆ, ಆಮೇಲೆ ಟೀಚ್ ಮಾಡೋದು ನಿಮ್ಮ ಉದ್ಯೋಗ ಅಲ್ಲ? ಓಕೆ, ಕೆಲವೊಂದು ಸ್ಕೂಲಲ್ಲಿ ಮಕ್ಕಳಿಗೆ ಕೂಡ ಅಡಿಗೆದು ಕಾಂಪಿಟೇಷನ್ ಇತ್ತು, ನಮ್ಮ ಶಾಲೆಯಲ್ಲಿ ಇತ್ತು. ಒಳ್ಳೆ ಮಾಡಿದ್ದಾರೆ ಮಕ್ಕಳು. ಅದು ಕಂಪೇರ್ ಮಾಡಿದ್ರೆ ನಾವು ಮಾಡೋದು ಕಮ್ಮಿನೇ. ಹೌದು, ಒಳ್ಳೆ ಇಂಟ್ರೆಸ್ಟ್ ತಗೊಳ್ತಾರೆ, ಇಂಟ್ರೆಸ್ಟ್ ಇದ್ದಾರೆ. ಕೆಲವೊಮ್ಮೆ ವಿದೌಟ್ ಫೈರ್ ಆ ಥರ ಎಲ್ಲ ಮಾಡ್ತಾರೆ. ವಿದೌಟ್ ಫೈರ್ ಕಾಂಪಿಟೇಷನ್ ಇತ್ತು, ಬಟ್ ಒಳ್ಳೆ ಪ್ರಿಪರೇಷನ್ ಒಳ್ಳೆ ಇತ್ತು ಮಕ್ಕಳದ್ದೆಲ್ಲರೂ ಸಹ. ಈಗ ರೀಸೆಂಟ್ ಫುಡ್ ಎಲ್ಲ ಐಟಮ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಮಕ್ಕಳು ಕೂಡ ಅಡಿಗೆಯಲ್ಲಿ ಒಂದು ಇಂಟ್ರೆಸ್ಟ್ ತಗೊಳ್ತಾರೆ. ಮತ್ತು ಅವರಿಗೆ ಅದೇ ಇದಾದರೆ ಅಡಿಗೆ ಮಾಡಿ ಕಷ್ಟ ಆಗೋದಿಲ್ಲ. ಹೌದು, ಆಲ್ರೆಡಿ ಇದು ರೆಡಿ ಆಗಿದೆಯಲ್ಲ? ನಿಮಗೆ ಪ್ಲೇಟ್ ಬೇಕಲ್ಲ? ಪ್ಲೇಟ್, ಸ್ವಲ್ಪ ಗ್ರೀನ್ ಆಗಿದೆಯಲ್ಲ? ಗ್ರೀನ್ ಮತ್ತು ಬ್ರೌನಿಶ್ ಆಗಿದೆ. ಸೊ ಗ್ರೀನ್ ಕಲರ್ ಹೋಗಿ ಬೇರೆ ಕಲರ್ ಬಂದು ಈಗ ಆಫ್ ಮಾಡ್ಬೋದು. ಹಾಗೆ ಉಂಟಲ್ಲ, ಅಂದರೆ ಕಲರ್ ಚೇಂಜ್ ಆಗಬೇಕು, ಇದು ಬ್ರೌನಿಶ್ ಕಲರ್ ಬರಬೇಕು. ಆಮೇಲೆ ನಮಗೆ ಕಾದದ್ದು ಗೊತ್ತಾಗ್ತದೆ ಸ್ವಲ್ಪ, ಅದು ಒಂದೊಂದು ಇದು ಟಚ್ ಮಾಡುವಾಗ ಸಹ ಸ್ವಲ್ಪ ಶಬ್ದ ಒಂಥರ ಬೇರೆ ಟೈಪ್ ಬರ್ತದೆ. ಎಸ್, ಪತ್ರೊಡೆ ಎಲೆಯ ಪುಡಿ ರೆಡಿ ಆಗಿದೆಲ್ಲ? ಓಕೆ, ಥ್ಯಾಂಕ್ ಯು ಮ್ಯಾಮು. ಆ ಪತ್ರೊಡೆ ಎಲೆಯ ಪುಡಿ ಗ್ರೀನ್ ಸ್ವಲ್ಪ ಬ್ರೌನ್ ಆಗಿ ಸಾಕಾಗಿ ಕಾಣ್ತುಂಟು. ಟೇಸ್ಟ್ ಬರ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಹೇಗೆ ಬಂದಿದೆ? ನೀವು ಅಂದ್ಕೊಂಡಾಗೆ ಬಂದಿದೆ? ಓಕೆ, ಥ್ಯಾಂಕ್ ಯು ಮ್ಯಾಮ್. ಎಸ್, ರಾಧಾ ಶೆಣೈ ಮ್ಯಾಮ್ ಪತ್ರೊಡೆ ಎಲೆಯ ಪುಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಪತ್ರೊಡೆ ಎಲೆಯ ಪುಡಿಯನ್ನು ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು. ಪತ್ರೊಡೆ ವಡೆ ತಯಾರಿಸುವ ವಿಧಾನ. ಮೊದಲಿಗೆ ಅಕ್ಕಿ ಹಾಗೂ ಉದ್ದಿನ ಬೇಳೆಯನ್ನ 15 ನಿಮಿಷ ನೆನೆಸಿಡೆ. ನಂತರ ನೆನೆಸಿದ ಅಕ್ಕಿ ಹಾಗೂ ಉದ್ದಿನ ಬೇಳೆ, ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣು, ಅರುಣಾ ಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಈ ಮಿಶ್ರಣವನ್ನು ಕೆಸುವಿನ ಎಲೆಯ ಮೇಲೆ ಸವರಿ ಮಡಿಚಿಕೊಳ್ಳಿ. ಆ ಬಳಿಕ ವೃತ್ತಾಕಾರದಲ್ಲಿ ತುಂಡು ಮಾಡಿ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿಕೊಂಡು ಕಾಯಿಸಿಕೊಳ್ಳಿ. ಈಗ ಪತ್ರೊಡೆ ವಡೆ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿಕರ. ಓಕೆ ಮ್ಯಾಮ್, ನಮ್ಮದು ಅಡಿಗೆಲ್ಲ ರೆಡಿಯಾಗಿದೆ. ಒಂದು ಎಳ್ಳು ಬರ್ಫಿ ಮತ್ತು ಇನ್ನೊಂದು ಪತ್ರೊಡೆ ಎಲೆಯ ಪುಡಿ. ಯಾವುದನ್ನು ಫಸ್ಟ್ ಟೇಸ್ಟ್ ನೋಡುವ? ಯಾವುದು? ನಾವು ಸ್ವಲ್ಪ ಸ್ವೀಟ್ನೆಸ್ ತಿನ್ನುವಲ್ಲ, ಯಾವಾಗಲೂ ಪಾಯಸ ಏನಿದ್ರು ಸ್ವೀಟ್ ತಿನ್ನೋದು. ಹಾಗಾದರೆ ಇವಾಗ ನಾವು ಪತ್ರೊಡೆ ಎಲೆಯ ಪುಡಿ ನೋಡುವಲ್ಲ? ತಗೊಳ್ಳಿ, ನೀವು ಕೂಡ ಅಂತ. ನಾನು ಪತ್ರೊಡೆ ಎಲೆಯ ಪುಡಿ ತುಂಬ ಕಡಿಮೆ, ಅದಂದರೆ ಈ ಪತ್ರೊಡೆ ಎಲ್ಲ ತಿಂದೇನೆ, ಪುಡಿ ತಿನ್ನಲೇ ಇಲ್ಲ. ಫಸ್ಟ್ ಟೈಮ್ ತಿಂತಾ ಇರೋದು. ಹೇಗೆ ಬಂದಿದೆ ನೋಡುವ. ಚೆನ್ನಾಗಿ ಬಂದಿದೆ. ಸ್ವಲ್ಪ ಎಲೆಯ ಅಂಶ ಜಾಸ್ತಿ ಗೊತ್ತಾಗ್ತದಲ್ಲ, ಅಂದರೆ ಇದು ಎಲೆಯದ್ದೇ ಮಾಡುವಾಗ ಎಲೆ ಅಂಶ ಜಾಸ್ತಿ ಗೊತ್ತಾಗ್ತದೆ. ಊಟ ಮಾಡುವಾಗ ತಿನ್ನುವಂಥ. ಊಟದ ಜೊತೆ ಎಲ್ಲ ತಿನ್ಬೋದಲ್ಲ, ನಾರ್ಮಲ್ ಆಗಿ ಮಧ್ಯಾಹ್ನದ ಹೊತ್ತಿಗೆಲ್ಲ, ನೈಟ್ ಡಿನ್ನರಿಗೆಲ್ಲ ಊಟಕ್ಕೆ ಸಾಕಾಗುತ್ತೆ. ಈಗ ನಾವು ನಾರ್ಮಲಿ ಮೆಣಸಿನಕಾಯಿ ಬೋಂಡ ಎಲ್ಲ ಅದನ್ನೇ ತಿನ್ಬೋದು. ಸಾಕಾಗಿದೆ. ಇದು ನಾರ್ಮಲ್ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತೀವಿ. ಆರೋಗ್ಯಕ್ಕೆ ಒಳ್ಳೇದು. ನಾವು ಹಾಗಾದ್ರೆ ಈಗ ಸಿಹಿಗೆ ಹೋಗುವ. ಸಿಹಿ ಏನು? ಎಳ್ಳುವಿನ ಬರ್ಫಿ, ಅದನ್ನು ಟೇಸ್ಟ್ ನೋಡೋಲ್ಲ? ಓಕೆ, ತಗೊಳ್ಳಿ. ಗೋಡಂಬಿ, ಎಳ್ಳು ಎಲ್ಲ ಹಾಕಿದರೆ ಅದನ್ನು ಹೇಳಬೇಕು ಅಂತ ಇಲ್ಲ, ಅದು 100% ಟೇಸ್ಟ್ ಇದ್ದೇ ಇರುತ್ತೆ. ಇವಾಗ ನಿಮ್ಮ ಕೈ ರುಚಿ ಹೇಗೆ ಅಂತ ನೋಡುವ. ನಾವೇನು 15 ನಿಮಿಷ ಬಿಟ್ಟು ತಿನ್ನಬೇಕು ಅಂತ ಹೇಳ್ತಿದ್ವ, ಅದು ಗಟ್ಟಿಯಾಗಿ ಚೆನ್ನಾಗಿರುತ್ತಲ್ಲ? ಒಂದು ವಾರ ಎಲ್ಲ ಇಡ್ಬೋದಾ ಅಂತಲ್ಲ? 1 ವಾರ ಇಡ್ಬೋದು.
ನಾವು ಚಿಕ್ಕಿಯನ್ನು ಹೇಗೆ ಇರ್ತೇವೆ ಮಂಗಳಿಂದ ಹಾಗೆ ತುಂಬ ಟೈಮ್ ಭರಣಿಯಲ್ಲೆಲ್ಲ ಹಾಕಿಟ್ರೆ ಮಕ್ಕಳಿಗೆಲ್ಲ ಕೊಡ್ತಾ ಇರ್ಬೋದಲ್ಲ. ಸಖತ್ತಾಗಿದೆ. ಇದು ನಾರ್ಮಲಿ ಏನು ಚಿಕ್ಕಿ ಏನು ಸಿಗುತ್ತೆ ಅಂಗಡಿಯಲ್ಲಿ ಅದೇ ಥರ ನಾರ್ಮಲಿ ಬೇಕರಿ ಐಟಮ್ ಥರನೇ ಬಂದಿದೆ, ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಮ್ಯಾಮ್. 2 ಡಿಶ್ ಕೂಡ ಚೆನ್ನಾಗಿದೆ. ಇನ್ನೊಂದು ಎಲೆಯದ್ದು ಮತ್ತು ಇನ್ನೊಂದು ಎಳ್ಳು ಇದು ಸಖತ್ತಾಗಿದೆ. ಹೇಗೆ ಅನ್ನಿಸ್ತು ನೀವು ಕಾರ್ಯಕ್ರಮಕ್ಕೆ ಬಂದು? ತುಂಬ ಖುಷಿ ಆಯಿತು. ಓಕೆ, 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ. ಅದಕ್ಕೆ ಹೇಗೆ ಅನ್ನಿಸ್ತು? ಖುಷಿ ಆಯಿತಾ? ಅಂದರೆ ಮನೆಯಲ್ಲಿ ನಾ ಹೀಗೆ ಮಾಡ್ತೇವೆ, ನೀವು ನಾರ್ಮಲ್ ಆಗಿ ಎಲ್ಲ ಮಾಡ್ತೀವಿ. ಓಕೆ, ನಮ್ಮ ವೀಕ್ಷಕರಿಗೆ ಕೂಡ 2 ಡಿಶ್ ಕೂಡ ಹೇಳಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಹಾಗೆಯೇ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆ ನಾವು ಏನು ಪೋಡಿ ಮಾಡಿದ್ವಿಯೋ ಅದಕ್ಕೆ ರೈಸ್ ಬೇಕಲ್ಲ ಊಟಕ್ಕೆ ಎಲ್ಲ ಚೆನ್ನಾಗಿ, ಅದಕ್ಕೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು ಮ್ಯಾಮ್. ಎಸ್, ರಾಧಾ ಶೆಣೈ ಮ್ಯಾಮ್ 2 ಡಿಶ್ ಕೂಡ ಸಾಕಾಗಿ ಬಂದಿದೆ. ಅವರು ವೃತ್ತಿಯಲ್ಲಿ ಶಿಕ್ಷಕರು ಆದರೂ ಕೂಡ ಅಡಿಗೆ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ನೀವು ಕೂಡ ಮನೇಲಿ ಈ 2 ಅಡಿಗೆಯನ್ನು ಮಾಡಿ ಟೇಸ್ಟ್ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.